ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ವಿಶ್ವ ಯೋಗ ದಿನಾಚರಣೆ. ಈ ಒಂದು ಸಂದರ್ಭದಲ್ಲಿ ಇಡೀ ಜಗತ್ತಿನಲ್ಲಿ ಈ ಒಂದು ಯೋಗ ದಿನವನ್ನು ಇವತ್ತು ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಇನ್ನೊಂದು ಕಡೆ ನಮ್ಮ ಸ್ವಾತಂತ್ರ್ಯ ಉತ್ಸವದ ಅಮೃತ ಮಹೋತ್ಸವದ ಕಾರ್ಯಕ್ರಮದ ಸಂಭ್ರಮದ ನಡುವೆ ನಮ್ಮ ಜಿಲ್ಲೆಯ ಒಂದು ಪ್ರಖ್ಯಾತ ಟಿ ವಿ ಚಾನಲ್ V4 ಇವತ್ತು 17ರ ಸಂಭ್ರಮವನ್ನು ಇವತ್ತು ಆಚರಣೆ ಮಾಡ್ತಾ ಇದೆ. ಅನೇಕ ಚಾನಲ್ಗಳಿದೆ, ಆದರೆ V4 ಭಾಳ ವಿಶೇಷವಾಗಿ ನಮ್ಮ ಜಿಲ್ಲೆಯ ಜನರ ಮನಸ್ಸನ್ನು ಗೆದ್ದಿರುವಂಥ ಚಾನಲ್ ಇದು. ಮಾತ್ರವಲ್ಲ, ಅನೇಕ ಸಮಾಜಮುಖಿ ಚಿಂತನೆಯ ಮುಖಾಂತರ, ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳ ಮುಖಾಂತರ ಭಾಳ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವಂಥ V4 ಚಾನಲ್ ಇವತ್ತು 17ರ ಸಂಭ್ರಮವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾರೆ. ಆದರೆ ಪ್ರಮುಖವಾಗಿ ಇವತ್ತಿನ ಚಾನಲ್ನ ಇಡೀ ತಂಡ ಈ ಜಿಲ್ಲೆಯಲ್ಲಿ ವಿಶೇಷ ಮಕ್ಕಳನ್ನು ಇವತ್ತು ನಡೆಸ್ತಿರುವಂಥ ವಿದ್ಯಾಸಂಸ್ಥೆಗಳನ್ನು, ಟ್ರಸ್ಟ್ಗಳನ್ನು ಗುರುತಿಸಿ ಅವರಿಗೆ ಒಂದು ಗೌರವ ಅರ್ಪಿಸುವಂಥ ಕೆಲಸ ಇವತ್ತು ಏನು ಮಾಡ್ತಾ ಇದೆ. ನಿಜವಾಗಿ ಕೂಡ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸಲೇಬೇಕು. V4 ಚಾನಲ್ ಇವತ್ತು 17 ವರ್ಷ ಒಂದು ಸುದೀರ್ಘವಾದಂಥ ಯಾತ್ರೆಯನ್ನು ಇವತ್ತು ಸ್ಪರ್ಧೆಯ ಯುಗದಲ್ಲಿ ಮುಂದುವರಿಸಬೇಕಾದ್ರೆ ಇದರ ಇಡೀ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಈ ಚಾನಲನ್ನು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಬೆಂಬಲ ನೀಡುತ್ತಿರುವಂಥ ಈ ಜಿಲ್ಲೆಯ ಸಮಸ್ತ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ V4 ಚಾನಲ್ನ ಈ ಒಂದು 17ರ ಸಂಭ್ರಮಕ್ಕೆ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ.